ತಾಲೂಕಿನ ಹಾಳೇನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಡಾಕ್ಟರ್ ವೈಎಸ್ ಪಾಟೀಲ್ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮಾತನಾಡಿ, ಸರ್ಕಾರಿ ಕೆಲಸಕ್ಕಿಂತ ಸ್ವಯಂ ಉದ್ಯೋಗ ಉತ್ತಮ. ಜ್ಞಾನಕ್ಕಾಗಿ ನಾವು ಓದಬೇಕು. ಸರ್ಕಾರಿ ಕೆಲಸ ಸಿಗುತ್ತದೆ ಎಂದು ಓದಿ ನಿರಾಶರಾಗದೆ ಸ್ವಂತ ಉದ್ಯಮ ಕೃಷಿಯಲ್ಲಿ ತೊಡಗಿಸಿಕೊಂಡು ನೆಮ್ಮದಿ ಹೊಂದಿ ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಮಕ್ಕಳು ಅಭಿನಯ ಗೀತೆ ಹಾಡಿದ್ದು ಎಲ್ಲರ ಕಣ್ಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರ್ವಾಹಕಾಧಿಕಾರಿ ವಿದ್ಯಾಕುಮಾರಿ, ತಾಲೂಕು ಉಪವಿಭಾಗಾಧಿಕಾರಿ ಕಲ್ಪಶ್ರೀ, ತಹಶೀಲ್ದಾರ್ ಚಂದ್ರಶೇಖರ್, ನಗರಸಭೆ ಪೌರಾಯುಕ್ತ ಉಮಾಕಾಂತ್, ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ದಿನೇಶ್ ಮತ್ತಿತರರು ಭಾಗಿಯಾಗಿದ್ದರು. ವರದಿ ಆನಂದ್ ತಿಪಟೂರು. ಅಸಿಸ್ಟೆಂಟ್ ಕಮಿಷನರ್ ವೃತ್ತಿಯನ್ನು ಆರಂಭಿಸಿದ್ದೀನಿ ನಾನು 2011ರಲ್ಲಿ. ನಿಮಗೆಲ್ಲ ಗೊತ್ತಿದೆ. ಅದು ತಿಪಟೂರು ಸಬ್ ಡಿವಿಷನ್ದಲ್ಲಿ. ಈ ತಿಪಟೂರು ಸಬ್ ಡಿವಿಷನ್ ಅಂದರೆ ನಮಗೆ ಮೊದಲಿಂದನೂ ವಿಶೇಷವಾದ ಆಸಕ್ತಿ. ಯಾಕಂದರೆ ನಿಮಗೆ ಗೊತ್ತಿದೆ, ಪ್ರತಿಯೊಂದು ಏನು ಮೊದಲು ಮಾಡಿರ್ತೀವಿ ಆ ಕೆಲಸಗಳೆಲ್ಲ ನೆನಪಿರ್ತವೆ. ಕರೆಕ್ಟಾ? ಯಾವ್ಯಾವ ಕೆಲಸಗಳು ಮೊದಲು ಅಂತ ಸ್ಟಾರ್ಟ್ ಮಾಡ್ತೀವಿ ಅವೆಲ್ಲ ನೆನಪಿರ್ತವೆ. ಆಮೇಲೆ ಮಾಡಿದ್ವಿ ಎಲ್ಲ ನೆನಪಿರೋದು. ಅಂದರೆ ನೆನಪಿರೋದಿಲ್ಲ ಅಂದರೆ ಅಷ್ಟು ಒಂದು ಇದಿರೋದಿಲ್ಲ ನಮಗೆ. ಹೀಗಾಗಿ ನನಗೆ ಕಂದಾಯ ಇಲಾಖೆ ಮತ್ತು ಇತರೆ ಇಲಾಖೆಯನ್ನು ಪರಿಚಯ ಮಾಡಿಕೊಟ್ಟಂತಹ ಈ ನಾಡು ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಆಮೇಲೆ ಈ ನಾಡಿಗಾಗಿ ಸರ್ಕಾರಿ ಅಧಿಕಾರಿಯಾಗಿ ನನ್ನ ಕೈಲಾದ ಸೇವೆ ಮಾಡಬೇಕು ಅಂತ ಹೇಳಿ ನಂದು ಯಾವಾಗಿದ್ದರೂ ಇಲ್ಲಿದ್ರೂ ಆಯಿತು, ಇಲ್ಲಿ ನೀರಾವರಿ ಮಂತ್ರಿಗಳ ಜೊತೆ ಇದ್ದಾಗಲೂ ಸಹಿತ, ನಿಮ್ಮ ನೀರಾವರಿ ಪ್ರಾಜೆಕ್ಟ್ಗಳು ಬಂದಾಗಲೂ ಸಹಿತ ನನಗೆ ಭಾರಿ ಆಸಕ್ತಿ. ಇಲ್ಲಿ ಏನಾದರೂ ಒದಗಿಸ್ಕೊಡ್ಬೇಕು, ಏನಾದರೂ ಆಸಕ್ತಿ ತೋರಿಸಿ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಸಹಿತ. ಅಂದರೆ ನಾವು ಎಲ್ಲಿ ಕೆಲಸ ಮಾಡಿರ್ತೀವೋ ಆ ನಾಡನ್ನು ನಾವು ಮರೆಯುವುದಿಲ್ಲ. ಅದು ಭಾಳಷ್ಟು ನಮಗೆ ಕಲಿಸಿರ್ತದೆ. ಹೀಗಂಥೇಳಿ ನೀವು ಬೇರೆ ಕಡೆ ಆಸಕ್ತಿ ಇಲ್ವಾ ಅಂತ ಕೇಳ್ಬೋದು. ಅದು ಇಷ್ಟೇ. ಹೀಗಂದರೆ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ತಾಯಿನ ಹೆಚ್ಚಾಗಿ ಪ್ರೀತಿಸ್ತೀನಿ ಅಷ್ಟೇ ಅನ್ನೋದು. ಅಂದರೆ ಎಲ್ಲರಿಗೂ ಪ್ರೀತಿ ಮಾಡ್ತಾ ಇರ್ತೀವಿ ನಾವು, ತಾಯಿ ತಂದೆಯೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತೀವಿ. ಏನಪ್ಪ ನೀವೆಲ್ಲ ಈಕ್ವಲ್ ಆಗಿ ನೋಡೋದಿಲ್ವಾ ಅಂತ ಕೇಳ್ಬೋದು. ಎಲ್ಲನೂ ಈಕ್ವಲ್ ಆಗಿ ನೋಡೋದು. ಬಟ್ ನಮಗೆ ಎಲ್ಲಿಂದ ನಮ್ಮ ಕೆಲಸ ಪ್ರಾರಂಭವಾಯಿತೋ, ಎಲ್ಲಿಂದ ನಮಗೆ ಕೆಲಸವನ್ನು ಕಲ್ತೀವೋ, ನಾವು ಇಲ್ಲಿದ್ದಾಗಲೂ ಸಾಕಷ್ಟು ಜನ ನನಗೆ ಪರಿಚಯದವರು ಮಿತ್ರರಿದ್ದಾರೆ, ಸನ್ಮಿತ್ರರು ಇಲ್ಲಿ ಭಾಗವಹಿಸಿದ್ದಾರೆ, ಮಾಧ್ಯಮದ ಮಿತ್ರರು ಭಾಗವಹಿಸಿದ್ದಾರೆ. ತಮಗೆಲ್ಲ ಗೊತ್ತಿದೆ, ನಾವು ಆವಾಗಲೂ ಸಹಿತ ಇಲಾಖೆಯಾಗಿ ಕೆಲಸ ಮಾಡ್ತಿರಲಿಲ್ಲ. ಕಂದಾಯ ಇಲಾಖೆಯಾಗಿ ಯಾವತ್ತೂ ಕೆಲಸ ಮಾಡಲಿಲ್ಲ.